ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯಿ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ ಡೈಲಿ ಬ್ರೆಡ್ ಅವರ್ ಡೈಲಿ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ, ಹಾಗೆ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ರೇಣುಕಾ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ರೇಣುಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಇವಾಗಿನ ಮಳೆಗಾಲ ಎಲ್ಲ ಏನೆಲ್ಲ ನಡೀತಾ ಉಂಟು? ಬೆಳೆ, ಮಳೆ, ಬೆಳೆ ಎಲ್ಲ ಆಗ್ತಾ ಉಂಟಾ? ಓಕೆ, ನಿಮ್ದೇನು ಕೃಷಿಯಾ ಮನೆಯಲ್ಲೆಲ್ಲ? ಊರಲ್ಲಿ ಕೃಷಿ ಅಲ್ಲ? ಓಕೆ, ಇವತ್ತು ಏನು ಸ್ಪೆಷಲ್ ನಮ್ಮ ಸೌರುಚಿ ಅಡುಗೆ? ಇದು ದೊಡ್ಡ ಪತ್ರೆದು ಪೋಡಿ ಮಾಡುವಂಥದ್ದು. ಓಕೆ, ದೊಡ್ಡ ಪತ್ರೆದು ಅಂದರೆ ಪೋಡಿ ಅದರದ್ದು. ಓಕೆ, ಆಮೇಲೆ ಮಾವಿನ ಹಣ್ಣಿಂದು ಸೀಕರಣೆ. ಓ, ಮಾವಿನ ಹಣ್ಣಿದ್ದಲ್ಲ? ಓಕೆ, ಇವಾಗಿನ ಕೋಲ್ಡಿಗೆ ಮಾವಿನ ಹಣ್ಣಲ್ಲ? ಈಗ ಮಾವಿನ ಹಣ್ಣು ಸೀಸನ್, ಅದಕ್ಕೆ ಮಾಡ್ಬೋದು ಅಂತಲ್ಲ? ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗೋದಾದ್ರೆ? ಓಕೆ, ಬನ್ನಿ. ಎಸ್ ಮ್ಯಾಮ್, ಇವಾಗ ಅಡುಗೆ ಮನೆಗೆ ಬಂದಾಯ್ತು. ಈಗ ಏನು ಫಸ್ಟ್ ಮಾಡೋದು? ಅದು ದೊಡ್ಡ ಪತ್ರೆದು ಪೋಡಿ ಮಾಡೋದಾ? ಓಕೆ, ಎಲೆಯ ಪೋಡಿ ಅಲ್ಲ, ದೊಡ್ಡ ಪತ್ರೆ ಎಲೆ. ಓಕೆ, ಅದರದ್ದು ಏನು ಮಹತ್ವ ಆ ಥರ ಅಂದರೆ? ಅದು ಚಿಕ್ಕ ಮಕ್ಕಳಿಗೆ ಶೀತ ಆದರೆ ಬಿಸಿ ಮಾಡಿ ನೆತ್ತಿಗೆ ಹಾಕ್ತಾರೆ, ನೆತ್ತಿಗೆಲ್ಲ ಹಾಕ್ತಾರಲ್ಲ. ಮತ್ತೆ ಶೀತ ಆದರೆ, ಕೆಮ್ಮು ಶೀತ ಎಲ್ಲ ಆದರೆ ಅದಕ್ಕೆ ಉಪ್ಪು ಮತ್ತೆ ಜೀರಿಗೆ ಅದನ್ನು ಕೊಟ್ಟರೆ ಆ ಥರ. ಅಂದರೆ ಹಸಿಯೇ ಕೊಡೋದಾ ಹೇಗೆ? ಹಸಿದೆ ಕೊಡೋದು. ಹೊಟ್ಟೆ ನೋವಿಗೆ, ಹೊಟ್ಟೆಯಲ್ಲಿ ಹುಳ ಎಲ್ಲ ಆದರೆ ಅದು ಕೊಟ್ಟರೆ ಒಳ್ಳೇದಂತ. ಓಕೆ, ನೀವು ಈಗ ಪೋಡಿ ಮಾಡಿದರೆ ಅದರ ಅಂಶ ಎಲ್ಲ ಹೋಗುದಿಲ್ಲ? ಅದರ ಅಂಶ ಹೋಗುದಿಲ್ಲ. ಮಕ್ಕಳು ಡೈರೆಕ್ಟ್ ಕೊಟ್ಟರೆ ತಿನ್ನೋದಿಲ್ಲ, ಇಂಡೈರೆಕ್ಟ್ ಆಗಿ ಹಾಗೆ ಹೋಗಿ ಅದರ ಜೊತೆ ಕಡ್ಲೆಟ್ಟಿಗೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತಿಂತಾರೆ. ಈಗ ನಾರ್ಮಲ್ ನಾವೀಗ ಮೆಣಸಿನ ಬಜ್ಜಿ ಅದೆಲ್ಲ ಮಾಡ್ತೀವಿ, ಈ ಥರದ ಸೊಪ್ಪಿಗೆ ಮಾಡೋದು. ಓಕೆ, ಏನು ಫಸ್ಟ್ ಬೇಕು ಅದಕ್ಕೆ? ನೀರು ಬೇಕು. ನೀರಲ್ಲ? ಸ್ಪೂನ್ ಕೊಡಿ. ಓಕೆ, ಎಷ್ಟು ಬೇಕು ಅಷ್ಟು ಕಡಲೆ ಹುಡಿ. ಓಕೆ, ಒಂದು ಅರ್ಧ ಕಪ್ ಅಲ್ಲ? ಎಷ್ಟು ಬೇಕು ಅಷ್ಟು ಅಂತ. ನಾರ್ಮಲ್ ಪುಡಿ ಥರನೇ ಈಗ ನಾರ್ಮಲ್ ಪುಡಿ ಥರ ಇದೆಲ್ಲ ಮಾಡ್ತೇವಲ್ಲ ಅದೇ ಥರ. ಅಕ್ಕಿ ಹುಡಿ ಅಲ್ಲ? ಓಕೆ, ಕಡಲೆ ಹಿಟ್ಟು, ಅಕ್ಕಿ ಹುಡಿ. ಓಕೆ, ಇದು ಕಾರ್ನ್ಫ್ಲವರ್. ಓಕೆ ಸರ್. ಮತ್ತೆ ಇದು ಅಜ್ಜಿವಾನ ಹೇಳ್ತಾರೆ ನಮ್ಮ ಕಡೆ. ಇದು ಓಂಕಾಳು. ಹೌದು, ಪರಿಮಳಕ್ಕಲ್ಲ? ಓಕೆ, ಪರಿಮಳಕ್ಕೂ ಸಹ ಹೌದು. ಇದು ಸ್ವಲ್ಪ ಇದು ಕಡಲೆ ಹುಡಿ ಗ್ಯಾಸ್ ಅಲ್ಲ, ಅದಕ್ಕೆ ಸಹ ಒಳ್ಳೇದಂತ. ಓಕೆ, ಇದು ಸ್ವಲ್ಪ ಸಣ್ಣ ರವೆ. ಓಕೆ, ಓಕೆ, ಇದು ಮೆಣಸಿನ ಹುಡಿ. ಓಕೆ, ಮೆಣಸಿನ ಹುಡಿ ಅಲ್ಲ? ಓಕೆ ಸರ್. ಅಂದರೆ ಇದಕ್ಕೆ ನಾರ್ಮಲ್ ಆಗಿ ಮೆಣಸಿನ ಹುಡಿ, ಖಾರಕ್ಕೆ ಮೆಣಸಿನ ಹುಡಿ. ಸರಿ, ಸ್ವಲ್ಪ ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ? ಈಗ ಹಿಟ್ಟನ್ನು ಕಲಿಸಿ ಮಾಡಿದರೆ ರೆಡಿ ಆಗ್ತದಲ್ಲ? ಈಗ ನಾನು ಕಲಿಸೋದ್ರಲ್ಲಿ ಎಣ್ಣೆ ಇಡಬೇಕಲ್ಲ? ಓಕೆ, ನಿಮ್ಮದು ಹಿಟ್ಟು ರೆಡಿ ಆಗುವಾಗ ನಮ್ಮದು ಆಯಿಲ್ ಬಿಸಿ ಆಗಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಓಕೆ, ನಮ್ಮದು ಆಯಿಲ್ ಕೂಡ ಬಿಸಿ ಆಗ್ತಾ ಉಂಟಲ್ಲ? ಓಕೆ, ಇದಕ್ಕೆ ಎಲೆ, ಬರೀ ಎಲೆ ಮಾತ್ರ ಹಾಕೋದು? ಅಂದರೆ ಈಗ ಮಿಕ್ಸಿ ಬೇರೆ ಏನಾದರೂ
ಆ್ಯಡ್ ಮಾಡ್ಬೋದಾ ಈಗ ನಮಗೆ ಈರುಳ್ಳಿ ಆ ಥರ ಏನಾದರೂ? ಇಲ್ಲ ಇಲ್ಲ, ಎಲೆ ಮಾತ್ರ. ಎಲೆ ಮಾತ್ರ, ಎಲೆ ಮಾತ್ರ. ಹೌದು. ಎಲೆಯನ್ನು ಏನು ಬಿಸಿ ಏನು ಮಾಡಲಿಕ್ಕಿಲ್ಲ, ಹಾಗೆ ಹಾಕೋದು? ಹಾಗೆ ಹಾಕೋದು. ಇದು ಓಂಕಾಳು ಹಾಕಿದೇವಲ್ಲ, ಅದು ಸಹ ಇದರ ಸ್ಮೆಲ್ಲೇ. ಓಂಕಾಳು ಮತ್ತು ಒಂದೇ ಸೇಮ್ ಬರುತ್ತೆ. ಓಹೋ, ಅಂದರೆ ಈಗ ಓಂಕಾಳು ಹಾಕೋದಿದ್ರು ಕೂಡ ನಡೀತದೆ ಅಂತ. ಓಕೆ, ಇದರ ಸ್ಮೆಲ್ಲೇ ಸೇಮ್ ಅದು ಒಂದೇ ಥರ ಅದು ಬರುತ್ತಲ್ಲ. ಮತ್ತೆ ಶೀತಕ್ಕೆ ಸಹ ಒಳ್ಳೇದಲ್ಲ? ಹಾಂ, ಶೀತಕ್ಕೆಲ್ಲ ಒಳ್ಳೇದು. ಹಾಂ, ಅದು ಓಂಕಾಳಿಂದ ಫ್ಲೇವರ್ ಇದರಲ್ಲಿ. ಓಕೆ. ಬೇರೆ ಏನಲ್ಲಕ್ಕೆ ಈಗ ಶೀತ ಮತ್ತು ಇನ್ನೇನು ಆರೋಗ್ಯಕ್ಕೆ ಒಳ್ಳೇದಿರ್ತದೆ ಅಲ್ಲಿ? ಅಂದರೆ ಈಗ ಹೆಲ್ದಿ ಅಂತ ಹೇಳಿದ್ರಿ ನೀವು, ಇದನ್ನು ಮಕ್ಕಳಿಗೆಲ್ಲ ಕೊಡೋದು. ಮಕ್ಕಳಿಗೆ ಕೊಡಬೇಕಾದ್ರೆ ಕಾಣಬೇಕಲ್ಲ, ಸುಮ್ಮನೆ ಕೊಡಲಿ ಅಂತದೆ. ಅಂದರೆ ಶೀತಕ್ಕೆ ಮೈನ್ ಆಗಿ ಶೀತಕ್ಕೆ. ಹೌದು. ಮತ್ತೆ ಹೊಟ್ಟೆ ಹುಳ. ಹಾಂ, ಹೊಟ್ಟೆಯಲ್ಲಿ ಹುಳ ಆದರೆ ಅದಕ್ಕೆಲ್ಲ ಒಳ್ಳೆದಾಗ್ತದೆ. ಮತ್ತೆ ಕಫಕ್ಕೆಲ್ಲ ಒಳ್ಳೆದು. ಇದನ್ನು ಬಿಸಿ ಮಾಡಿ. ಹೌದು, ಚಿಕ್ಕ ಮಕ್ಕಳಿಗೆಲ್ಲ ಈಗ ನಾವು ತಿಂಡಿ ಅದು ಇದೆಲ್ಲ ಕೊಟ್ಟಿರ್ತೇವೆ, ಕಫ ಇದೆಲ್ಲ ಜಾಸ್ತಿ ಇರುತ್ತೆ. ಹೌದೌದು, ಅದಕ್ಕೆಲ್ಲ ಇದು ಒಳ್ಳೇದು ಅಂತ ಹೇಳೋದಲ್ಲ. ಓಕೆ, ನೋಡ್ಲಿಕ್ಕೆ ಒಂಥರ ಸೇಮ್ ಸೊಪ್ಪಿನ ಸ್ಟೈಲೇ ಬರುತ್ತಲ್ಲ ಈಗ. ಅದು ಸ್ಲೋ ಇಡ್ಲಾ ಸ್ವಲ್ಪ? ನಾವು ಕೆಲವೊಂದು ಎಲೆಯನ್ನೆಲ್ಲ ಹಾಕುವಾಗ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತೇವೆ. ಅಂದರೆ ಇದನ್ನು ಏನು ಕಟ್ ಮಾಡಲಿಕ್ಕಿಲ್ಲ. ಈಗ ನಾವು ಪತ್ರೊಡೆ ಈ ಥರ ಎಲ್ಲ ಮಾಡಿದರೆ ಅದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಮಾಡಿ ಹಾಕೋದು. ಇದು ಡೈರೆಕ್ಟ್ ಹಾಕೋದಲ್ಲ, ಅದೊಂಥರ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ ಅಲ್ಲ. ಸರ್ವ್ ಮಾಡಲಿಕ್ಕೆಲ್ಲ ಚೆನ್ನಾಗಿ ಕಾಣ್ತದಲ್ಲ. ಈ ಥರ ನೀವು ಸೊಪ್ಪಿದೆಲ್ಲ ಮನೆಯಲ್ಲಿ ಮಾಡ್ತಾ ಇರ್ತೀರಾ? ಬೇರೆ ಯಾವುದು ಈಗ ಈ ಥರ ಇದೆ ಈ ಎಲೆ? ಅಲ್ಲಲ್ಲ, ಈ ಎಲೆಯಲ್ಲಿ ಬೇರೆ ಏನು ಮಾಡ್ತಿದ್ದೀರಾ? ಅಂದರೆ ಒಂದು ಪುಡಿ ಮಾತ್ರ ಅಲ್ಲ? ಅದೇ ನಾರ್ಮಲ್ ಆಗಿ ಅದೇ ಈಗ ಜ್ಯೂಸಿಗೆ ಕೂಡ ಹಾಕ್ಬೋದಾ ಇದನ್ನು, ಎಲೆಯನ್ನು ಈ ಥರ? ಈಗ ನೀವು ಕಪ್ಪಕ್ಕೆ ಎಲ್ಲ ಹೇಳಿದ್ರಲ್ಲ, ಜ್ಯೂಸ್ ಸಣ್ಣ ಮಕ್ಕಳಿಗೆ ಅದರದ್ದು ರೆಸೆ ತೆಗೆದು. ರೆಸೆ ತೆಗೆದು ಸ್ವಲ್ಪ ಕೊಡ್ಬೋದು, ಒಂದು ಡ್ರಾಪಿನಷ್ಟು. ಅದು ಕೂಡ ಆಯುರ್ವೇದಿಕಲ್ಲಿ ಒಳ್ಳೆಯದಲ್ಲ. ಹಾಗೆ ನೀವು ಲೈಟಾಗಿ ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳ್ಬೋದು. ಅಂದರೆ ಈ ಥರ ಎಲ್ಲ ಅಡಿಗೆ ಎಲ್ಲ ಆಯುರ್ವೇದಿಕ್ ಡಾಕ್ಟರ್ ಅಲ್ಲ. ಮನೆ ಮದ್ದು ಎಲ್ಲ ಹೀಗೆಲ್ಲ, ಅಂದರೆ ಈಗ ಫುಡ್ಡಲ್ಲಿ ಕೂಡ ಮನೆ ಮದ್ದು ಥರ ಮಾಡ್ಬೋದು. ಮತ್ತೆ ಹೇಳಿ, ನೀವು ಏನು ಈಗ ಮಳೆಗಾಲಕ್ಕೆ ಈ ಥರದ ಫುಡ್ಡು ಅದು ಇದೆಲ್ಲ ಮಾಡ್ತಾ ಇರ್ತೀರಲ್ಲ ಮನೆಯಲ್ಲಿ? ಹೀಗೆ ನಡೀತಾ ಉಂಟು ಬಂದರೆ ಮಕ್ಕಳಿಗೆ ಅವರಿಗೆಲ್ಲ? ಹೌದು, ಹಾಗಾಗಿ ಮಾಡಿಕೊಡೋದು. ಎಲ್ಲಿ ಹೋಗ್ಲಿಕ್ಕಾಗಲ್ಲ, ಮನೆಯಲ್ಲೇ ಕೂತು ಹೂವಿನ ಇದೆಲ್ಲ ಆಕ್ಚುಲಿ ಈ ದಯ್ಯನ್ನೆಲ್ಲ ಹೂವಿನ ಗಿಡದ ಹತ್ರ ಎಲ್ಲ ಬೀಳ್ಕೊಳ್ಬೋದು, ಪಾಟಲ್ಲಿ ಕೂಡ ಹಾಕ್ಬೋದು, ಮನೆಯ ಜಗಲಿ ಸೈಡಲ್ಲಿ ಕೂಡ ಇರ್ಬೋದು. ಆಗ ಮಳೆ ಬಂದರೆ ಹೊರಗಡೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಅಲ್ಲಿಂದ ಹೋಗ್ಕೊಂಡು ಆ ಥರ ಮಾಡ್ಬೋದಲ್ಲ. ಸಾಕಾ ಕಡೆಯಿಂದ? ಓಕೆ, ಓಕೆ. ನೀವು ಇದನ್ನು ಅದೇ ಪಾಟಲ್ಲ ಕೂಡ ಇಡ್ಬೋದು ಅಂತ ಹೇಳಿದ್ರಲ್ಲ ಮನೆಯಲ್ಲಿ. ಈಗ ಅಲೋವೆರಾ ಅದು ಕೂಡ ಇಡ್ಬೋದಲ್ಲ? ಸೇಮ್ ಹೌದು. ನಮ್ಮ ಆಫೀಸಲ್ಲಿ ಒಬ್ಬರು ನಾರಾಯಣ್ ಅಂತ ಹೇಳಿದ್ರು, ಅವರೆಲ್ಲ ಹೇಳ್ತಿದ್ರು ಈಗ ಅಲೋವೆರಾಕ್ಕೆಲ್ಲ ಪಾಟೆಲ್ಲ ಇಡುವಾಗ ಅದು ಕೂದಲಿಗೆಲ್ಲ ಭಾರಿ ಒಳ್ಳೇದಂತೆ. ಅಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ನಾವು ಮನೆಯ ಸುತ್ತಮುತ್ತಲೇ ಬೆಳ್ಕೊಳ್ಬೋದು ಅಂತಲ್ಲ. ಓಕೆ, ಈ ತಿಮಾರೆ, ಈಗ ತೋಟದಲ್ಲಿ ತಿಮಾರೆಲ್ಲ ಇದ್ದರೆ ಅದರ ಚಟ್ನಿ ಹಾಗೆ, ಈಗ ಒಗ್ಗರಣೆಗೆಲ್ಲ ನಾವೇ ಮನೆಯಲ್ಲಿ ಬೆಳ್ಕೊಂಡ್ರೆ ಅಡುಗೆ ಮಾಡಲಿಕ್ಕೆ ಕೂಡ ಈಸಿ ಅಂತ. ಓಕೆ, ಆಲ್ಮೋಸ್ಟ್ ನಮ್ಮದು ರೆಡಿ ಆಗ್ತಾವಂತಲ್ಲ. ಇದು ನಾರ್ಮಲ್ ಈಗ ಟೀ ಜೊತೆಲ್ಲ ತಿನ್ಬೋದು ಈವ್ನಿಂಗ್ ಟೈಮ್. ಜೋರು ಮಳೆ ಬಂದಾಗೆಲ್ಲ ಈ ಥರ ರಪ್ಪ 4 ಎಲೆ ಕೊಯ್ದು ಪುಡಿ ಮಾಡಿದರೆ ಟೀ ಜೊತೆ ಕುಡಿಬೋದಲ್ಲ. ಅಂದರೆ ನಾವು ಈಗ ಮೆಣಸು ಬಜ್ಜಿ ಅಥವಾ ಬಟಾಟೆದು ಪುಡಿ ಎಲ್ಲ ಮಾಡಿದರೆ ಅದನ್ನು ಕಟ್ ಮಾಡಬೇಕು, ಆ ಥರ ಎಲ್ಲ ಕೆಲಸ ಇರುತ್ತೆ. ಅದನ್ನು ಏನಿಲ್ಲ, ತೊಳೆದ್ರೆ ಆಯ್ತು, ತೊಳೆದು ರೆಡಿ ಮಾಡಿದರೆ ಆಯ್ತು. ಓಕೆ, ರೆಡಿ ಆಯ್ತಲ್ಲ? ಆಫ್ ಮಾಡಲ? ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟಲ್ಲ.
ಓಕೆ, ದೊಡ್ಡ ಪತ್ರೆ ಪುಡಿ ರೆಡಿ ಆಯಿತು. ದೊಡ್ಡ ಪತ್ರೆ ಪುಡಿ ಬಿಸಿ ಬಿಸಿ ರೆಡಿ ಆಗಿದೆಲ್ಲ, ಸಕ್ಕತ್ತಾಗಿ ಉಂಟು. ಇದೆಲ್ಲ ತಿನ್ಲಿಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ಬೋದಲ್ಲ. ಈಗ ನಾರ್ಮಲ್ ನಾವು ಪುಡಿ ತಿನ್ನೋದಕ್ಕಿಂತ ಇದು ಈ ಥರ ಎಲೆ ಎಲೆ. ಡಿಫ್ರೆಂಟ್ ಆಗ್ತದೆ. ಓಕೆ, ದೊಡ್ಡ ಪತ್ರೆಯ ಪುಡಿಯ ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣುಕಾ ಅವರು ಸಾಕತ್ತಾಗಿರುವಂತಹ ದೊಡ್ಡ ಪತ್ರೆಯ ಎಲೆಯ ಏನು ಪುಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರ್ತೀನಿ. ದೊಡ್ಡ ಪತ್ರೆಯ ಪೋಡಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ 3 ರಿಂದ 4 ಚಮಚದಷ್ಟು ಅಕ್ಕಿ ಪುಡಿ, 1 ಚಮಚ ಕಾರ್ನ್ಫ್ಲೋರ್, ಓಂ ಕಾಳು, 2 ಚಮಚ ಬಾಂಬೆ ರವೆ, 1 ಚಮಚದಷ್ಟು ಅರುಣ ಮೆಣಸಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ದೊಡ್ಡ ಪತ್ರೆಯನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಭರಿತ ದೊಡ್ಡ ಪತ್ರೆಯ ಪೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ದೊಡ್ಡ ಪತ್ರೆ ಎಲೆಯ ಪುಡಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಇದೆಲ್ಲ ಟೀ ಜೊತೆಲ್ಲ ಸಾಕಾಗಿರುತ್ತೆ. ಹಾಗಾದರೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಸ್ ಟೂಸ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹೆಸರಾಂತ ಚಿನ್ನಾಭರಣಗಳ ಮಾಲಿಕೆ ಲಲಿತಾ ಜ್ಯುವೆಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್. ಎಸ್, ರೇಣುಕಾ ಅವರು ಆವಾಗಲೇ ಪುಡಿ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಹೇಳ್ಕೊಡ್ತಾ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳೋಣ. ನಾನು ಇವಾಗ ಏನು ಹೇಳಿದ್ರು, ಮಾವಿನಕಾಯಲ್ಲಿ ಮಾವಿನಕಾಯಿದು ಸೀಕರಣೆ ಹೇಳ್ತಾರೆ. ಸೀಕರಣೆ ರಸಾಯನ. ಓಕೆ, ಬಾಳೆಹಣ್ಣು ರಸಾಯನ ಎಲ್ಲ ತಿಂತೀವಿ ನಾವು. ಮಾವಿನಕಾಯಿ ರಸಾಯನ ಸ್ಪೆಷಲ್ ಆಗಿರುತ್ತಲ್ಲ. ಓಕೆ, ಏನು ಬೇಕು ಅದಕ್ಕೆ ಫಸ್ಟಿಗೆ? ಅದಕ್ಕೆ ನೀರು ಬೇಕು ಫಸ್ಟು. ನೀವು ಎರಡಕ್ಕೂ ಆಗೋ ಕೂಡ ನೀರು ಕೇಳಿದ್ರಿ, ಇವಾಗ ಕೂಡ ನೀರು ಕೇಳಿದ್ರಿ. ಓಕೆ, ನೀರಂತೂ ರೆಡಿ ಇದೆ. ಇದನ್ನು ಸಿಪ್ಪೆ ತೆಗೆದು. ಓಕೆ, ಚೆನ್ನಾಗಿರುವಂಥ ಮಾವಿನಕಾಯಿ. ಓಕೆ, ಮಾವಿನ ಹಣ್ಣು. ಓಕೆ, ಈ ಸಿಪ್ಪೆ ಕೂಡ ಹಾಕ್ಲಿಕ್ಕೆ ಉಂಟಾ? ಸಿಪ್ಪೆ ಹಾಕ್ಲಿಕ್ಕಿಲ್ಲ. ಓಕೆ, ಮಾವಿನ ಹಣ್ಣು ನೋಡುವಾಗ ಹಾಗೆ ತಿನ್ನಬೇಕು ಅಂತ ಅನಿಸ್ತುಂಟಲ್ಲ. ಈಗ ಸೀಸನ್ ಅಲ್ಲ. ಸೀಸನ್. ಇವಾಗಿನ ವೆದರಿಗೆ ಅಂದರೆ ಇವಾಗಿನ ಟೈಮಲ್ಲಿ ನಾವು ಜಾಸ್ತಿ ಮಾಡ್ಬೋದಲ್ಲ ಈ ಥರದೆಲ್ಲ. ಮಾವಿನಕಾಯಿ ಜಾಸ್ತಿ, ಮಾವಿನ ಹಣ್ಣು ಜಾಸ್ತಿ ಸಿಗುತ್ತೆ. ಓಕೆ, ಮಾವಿನಕಾಯಿ ಇದ್ದರೆ ಅದರದ್ದು ಚಟ್ನಿ ಎಲ್ಲ ಮಾಡ್ತಾರೆ. ಮಾವಿನ ಹಣ್ಣು ಆದರೆ ಈ ಥರ ಸಿಕ್ಕಣೆ ಏನು ಅದು. ಸ್ವಲ್ಪ ನೀರು ಹಾಕಿ ಇದಕ್ಕೆ. ಓಕೆ, ಸಾಕು. ಇದು ಸಿಪ್ಪೆ ಇಲ್ಲ ಇದ್ದದ್ದು ಸಹ ಸ್ವಲ್ಪ ಈಗ ತೆಗೆಯೋದು. ಹೌದು, ಬಿಡ್ಲಿಕ್ಕಿಲ್ಲ. ರಸವನ್ನು ಎಲ್ಲಿ ಇಟ್ಟು ಪೂರ ತೆಗೆಯೋದಲ್ಲ. ಅದನ್ನು ಮಿಕ್ಸ್ ಮಾಡ್ಬೋದಾ? ಈಗ ಮಿಕ್ಸಿಯಲ್ಲಿ ಆ ಥರನೂ ಮಾಡಿ. ಮಿಕ್ಸಿಯಲ್ಲಿ ಇದೆಲ್ಲ ಇರ್ತದೆ, ಗರಟೆ ಎಲ್ಲ ಇರ್ತದೆ, ಆಗೋದಿಲ್ಲ. ಅಲ್ಲ, ಸಿಪ್ಪೆಯನ್ನು ಸಪ್ರೇಟಾಗಿ. ಸಪ್ರೇಟ್. ಹೌದು, ಚೆನ್ನಾಗಿ ಬರೋಲ್ಲ. ಹೌದು, ಸಿಪ್ಪೆ ಕೆಲವೊಂದು ಸಲ ಕೈ ಇರುತ್ತಲ್ಲ. ಅದೇ. ಯಾವ ಮಾವಿನ ಹಣ್ಣು ತಗೊಂಡಿದ್ದಾರೆ ನೀವು? ನಾರ್ಮಲ್ ಯಾವ್ದು ತಗೊಳ್ಬೋದು? ಯಾವುದಾದ್ರೂ. ಹೌದು, ನೀವು ಪೇಟೆಯಿಂದ ತಗೊಂಡಿದ್ದಲ್ಲ. ಓಕೆ, ಒಳ್ಳೆ ಘಮ ಘಮ ಬರ್ತುಂಟು ಮಾವಿನ ಹಣ್ಣಿನ ವಾಸನೆ. ಇದು ಬರೋದಿಲ್ಲ, ತೋತಾಪುರಿ ಅದು ಬರೋದಿಲ್ಲ ರಸಾಯನ ಮಾಡಲಿಕ್ಕೆ. ಅದು ಬರಲ್ಲ, ಸ್ವಲ್ಪ ನಾರಿನ ಅಂಶ ಬೇಕಾ? ಅದು ಊಟಕ್ಕೆಲ್ಲ ಭಾರಿ ಒಳ್ಳೆದಲ್ಲ. ಊಟಕ್ಕೆಲ್ಲ ಒಳ್ಳೆದಾಗ್ತದೆ. ಅದೇ, ಯಾರಾದ್ರೂ ಗೆಸ್ಟ್ ಬಂದ್ರೆ ಇದನ್ನ ಮಾಡಿಬಿಟ್ಟು ಸ್ವೀಟ್ ತರಾಗಿ ಇರ್ತದೆ, ಪೂರಿನೋ ಇಲ್ಲ ಚಪಾತಿನೋ ಅದರ ಜೊತೆ ಕೂಡ ಒಳ್ಳೆದಾಗ್ತದೆ. ಪೂರಿ ಜೊತೆ ಹೌದೌದು, ಚೆನ್ನಾಗಾಗ್ತದೆ. ನಮ್ಮಲ್ಲಿ ಗೆಸ್ಟ್ ಬಂದ್ರೆ ನಾವು ಜಾಸ್ತಿ ಮಾಡೋದು ಇದೇ ಮಾಡೋದಲ್ಲ ಸೀಸನ್ ಬಂದ್ರೆ. ಓಕೆ, ಅದು ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ನೀವು ಪೂರಿಯನ್ನು ಸೈಡಿಗೆ ಇಟ್ಟು ಇದನ್ನೇ ತಿನ್ಬೋದು ಅಂತ ಆ ಥರ. ಅಂದರೆ ಸ್ವೀಟ್ ಇರುತ್ತಲ್ಲ. ಸ್ವೀಟ್ ಇರುತ್ತೆ. ಮಾವಿನ ಹಣ್ಣು ನೋಡಿ ತಗೊಳ್ಬೇಕಲ್ಲ. ಈಗ ಕೆಲವೊಂದು ಮಾವಿನ ಹಣ್ಣು ಆ ಥರ ಇದು ಬಿಡಲ್ಲ. ಇದನ್ನು ಚೆನ್ನಾಗಿ ಬಿಟ್ಟಿದೆ, ನಾರು ಎಲ್ಲ ಕರೆಕ್ಟಾಗಿ. ಸ್ವಲ್ಪ ಹಾಕಬೇಕಾ? ಸ್ವಲ್ಪ ಸಾಕು. ಓಕೆ, ಇವಾಗ ಬಾಳೆಹಣ್ಣು ಹಾಕ್ತಿದ್ರಲ್ಲ? ಬಾಳೆಹಣ್ಣು ಇದು ಸಹ ಮಾಡ್ಬೋದು, ಬರೀ ಅದರಲ್ಲೇ ಮಾಡ್ಬೋದು. ಇದು ಸಹ ಮಾಡ್ಬೋದು. ನಾವು ಡಿಫ್ರೆಂಟ್ ಬಾಳೆಹಣ್ಣು ಸ್ವಲ್ಪ ಬಾಳೆಹಣ್ಣು ಮತ್ತೆ ಬಾಳೆಹಣ್ಣಿಂದ ಸಹ ಸಪ್ರೇಟ್ ಮಾಡ್ಬೋದು ಇದೇ ಥರ ಬೆಲ್ಲ ಹಾಕಿ. ಹೌದು, ಬಾಳೆಹಣ್ಣದು ಮಾಡ್ತಾರೆ. ನಾವು ನೀರು ದೋಸೆಗೆಲ್ಲ ರಸಾಯನ ಮಾಡಿದರೆ ಅದು ಆ್ಯಕ್ಚುಲಿ ಕಾಯಿ ಹಾಲು ಹಾಕಿ ಮಾಡೋದು ಬಾಳೆಹಣ್ಣಿದೆಲ್ಲ. ಇದಕ್ಕೆ ಹಾಲು ಕೂಡ ಹಾಕ್ಬೋದಾ? ನೀರು ಹಾಕ್ಬೋದು. ಕಾಯಿ ಹಾಲು ಹಾಕ್ಬೋದು. ಓಕೆ, ಸ್ವಲ್ಪ ಬೆಲ್ಲ ಹಾಕ್ತಿದ್ರಲ್ಲ? ಓಕೆ, ಇಡೀ ಬೆಲ್ಲವೇ ಹಾಕ್ತಿದ್ರಲ್ಲ? ಸ್ವಲ್ಪ ಪುಡಿ ಮಾಡಿ. ಅದೇ ಆ್ಯಕ್ಚುಲಿ ನಾರ್ಮಲ್ ಆಗಿ ಬೆಲ್ಲ ಗಟ್ಟಿ ಇದ್ದರೆ ಅದನ್ನು ಕತ್ತಿಯಲ್ಲಿ ಕೆಲವೊಮ್ಮೆ ಅವಲಕ್ಕಿಗೆಲ್ಲ ಕಿರಿಸ್ತಾರಲ್ಲ, ಆ ಥರ ಕಿರಿಸಿ ಕೂಡ ಹಾಕ್ಬೋದು.
ಬೆಲ್ಲ, ಬಾಳೆಹಣ್ಣು, ಮಾವಿನ ಹಣ್ಣು ಮಾವಿನ ಹಣ್ಣು ಇದು 3 ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. 3 ಕೂಡ ಸ್ವೀಟೇ. ಹೌದೌದು. ಖಾರ ಆ್ಯಡ್ ಮಾಡಲಿಕ್ಕೆ ಇಲ್ಲಲ್ಲ ಇದಕ್ಕೆ ಖಾರ ಇಲ್ಲ. ಒಂದು ಕಾಯಿ ಮೆಣಸು ಹಾಕಿದ್ರೆ ಹೇಗಾಗ್ಬೋದು? ಸ್ವಲ್ಪ ರಸಾಯನ ಆಗೋದಿಲ್ಲ ಅಲ್ಲ. ಅಂದರೆ ಈಗ ನೀವು ದೋಸೆಗೆಲ್ಲ ತಿಂತೀರಲ್ಲ, ಅದಕ್ಕೆ ಹೇಳಿದ್ರೆ ಅಂದರೆ ಸ್ವಲ್ಪ ಖಾರ ಬರ್ಬೋದು. ಖಾರ ಬೇಕು. ಟೇಸ್ಟ್ ಮಾಡಿ ನೋಡ್ಬೋದಲ್ಲ, ಒಂದು ಕಾಯಿ ಮೆಣಸು ಹಾಕಿಲ್ಲ. ಇನ್ನೊಮ್ಮೆ ಮಾಡಿ ನೋಡಿ. ನೀವು ಮನೇಲಿ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಇಲ್ಲಿ ನೋಡುವಲ್ಲ. ಇದನ್ನು ಬಿಸಿ ಏನು ಮಾಡಲಿಕ್ಕಿಲ್ಲ? ಇಲ್ಲ, ಬಿಸಿ ಏನು ಮಾಡಲಿಕ್ಕಿಲ್ಲ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋದು. ಏಲಕ್ಕಿ ಅಲ್ಲ? ಓಕೆ, ಫೈನಲ್ ಟಚ್ ಏಲಕ್ಕಿ ಅಲ್ಲ? ಏಲಕ್ಕಿ. ಎಕ್ಸ್ಟ್ರಾ ಇದೆಲ್ಲ ಏಲಕ್ಕಿ ಮಾತ್ರ ಹಾಕಿದಲ್ಲ, ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ. ಇದು ಒಣಶುಂಠಿದು ಪೌಡರ್. ಒಣಶುಂಠಿ ಪೌಡ್ರ್. ಹೌದು, ಸ್ವಲ್ಪ. ಓಕೆ, ಶುಂಠಿ ಪೌಡ್ರಾ? ಹೌದೌದು. ಅದು ನಾರ್ಮಲ್ ಆಗಿ ಮನೇಲಿ ಮಾಡಿದ್ದ? ಅದು ಮನೆಯಲ್ಲಿ ಮಾಡಿದ್ದು, ಶುಂಠಿ ಒಣಗಿಸಿ. ಈಗ ಸಿಗುತ್ತಾ ಈ ಕಡೆ ಪೇಟೆಯಲ್ಲೆಲ್ಲ? ಅದು ಗೊತ್ತಿಲ್ಲ, ನಾವು ಮನೆಯಲ್ಲೇ ಮಾಡಿದ್ರಲ್ಲ. ಓಕೆ, ದೋಸೆ ಮಾಡುವ ಅದಕ್ಕೆ. ಅದರ ಜೊತೆ ದೋಸೆ ಇದ್ರೆ ಚೆನ್ನಾಗಿರ್ತದೆ. ನೀವು ದೋಸೆಯ ಹಿಟ್ಟೆಲ್ಲ ರೆಡಿ ಮಾಡಿ ತಂದಿರಲ್ಲ? ಅಂದ್ರೆ ನಮಗೆ ಈಗ ಕೊಡ್ಲಿಕ್ಕೆ ಬರೀ ಅದನ್ನ ಕೊಡಿದ್ರೆ ಟೇಸ್ಟ್ ಆಗೋದಿಲ್ಲ. ಓಕೆ, ಹಾಗಾದ್ರೆ ಈಗ ದೋಸೆಗೆ ತಗೋಬೇಕಲ್ಲ? ಓಕೆ, ನೀವು ಆ ಥರ ಎಕ್ಸ್ಟ್ರಾ ಮಾಡಿದರೆ ನಮ್ಮ ಹತ್ರ ತವ ಎಲ್ಲ ರೆಡಿ ಇರುತ್ತೆ. ಇದಕ್ಕೆ ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಇವಾಗ ದೋಸೆ ಮಾಡ್ತಿದ್ದೀರಲ್ಲ? ದೋಸೆ ಮಾಡಿ ಅದು ಹೇಗೆ ನಾರ್ಮಲ್ ನೀರು ದೋಸೆ ಥರದ? ಉದ್ದಲ್ಲ? ಯಾವ ದೋಸೆಗೂ ಆಗ್ತದಲ್ಲ? ನೀರು ದೋಸೆಗೆ, ಉದ್ದು ದೋಸೆ ಯಾವುದಕ್ಕಾದ್ರೂ ಆಗ್ತದೆ. ಮುಚ್ಚಬೇಕಾ? ತೆಗಿಯೋದು. ಓಕೆ, ಬಿಸಿಯಾದ ಉದ್ದಿನ ದೋಸೆ ಅಲ್ಲ? ಉದ್ದಿನ ದೋಸೆ. ಓಕೆ, ದೋಸೆ ಅಂತೂ ರೆಡಿ ಆಯ್ತಲ್ಲ? ಓಕೆ, ಗ್ಯಾಸ್ ಆಫ್ ಮಾಡಲಾ? ದೋಸೆ ರೆಡಿ ಆಯಿತು, ರಸಾಯನ ಕೂಡ ರೆಡಿ ಆಯ್ತಲ್ಲ? ದೋಸೆ ಮತ್ತು ಮಾವಿನ ಹಣ್ಣಿನ ರಸಾಯನ ರೆಡಿ. ಓಕೆ, ದೋಸೆ ಮತ್ತು ಮಾವಿನ ಹಣ್ಣಿನ ರಸಾಯನ ರೆಡಿ ಆಯ್ತಲ್ಲ? ಮೈನಾಗಿ ಮಾವಿನ ಹಣ್ಣಿನ ರಸಾಯನ, ಅದರ ಜೊತೆ ನೀವು ದೋಸೆ ಕೂಡ ಮಾಡಿದ್ದೀರ. ಸಾಕಾಗಿರುತ್ತೆ. ನಾವು ಬಾಳೆ ಹಣ್ಣಿನ ರಸಾಯನ ಎಲ್ಲ ತಿಂದಿದ್ದೀವಿ, ನೀರು ದೋಸೆ ಎಲ್ಲ ಜೊತೆ. ನೀವೀಗ ಸ್ಪೆಷಲಾಗಿ ಮಾವಿನ ಹಣ್ಣಿದಲ್ಲ? ಇವಾಗಿನ ಸೀಸನಲ್ಲಿ ಮಾವಿನ ಹಣ್ಣೆಲ್ಲ ಜಾಸ್ತಿ ಇರುತ್ತೆ. ಓಕೆ ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಲ್ಲ? ಓಕೆ, ಥ್ಯಾಂಕ್ ಯು. ಓಕೆ, ರೇಣುಕಾ ಅವರು ಸಾಕಾಗಿರುವಂತಹ ದೋಸೆ ಮತ್ತು ಮಾವಿನ ಹಣ್ಣಿನ ರಸಾಯನ ಅಂತ ಹೇಳುವಾಗಲೇ ಘಮ ಅಂತ ಮಾವಿನ ಹಣ್ಣಿನ ಫ್ಲೇವರ್ ಹೊಡಿತಂಟು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮಾವಿನ ಸೀಕರಣೆ ತಯಾರಿಸುವ ವಿಧಾನ. ಮೊದಲು ಮಾವಿನ ಹಣ್ಣಿನ ಸಿಪ್ಪೆಯನ್ನ ಸುಲಿದು ಸ್ವಲ್ಪ ನೀರು ಹಾಕಿ ಕಿವುಚಿಕೊಳ್ಳಿ. ನಂತರ ಹೆಚ್ಚಿದ ಬಾಳೆಹಣ್ಣು, ಬೆಲ್ಲ ಹಾಕಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಏಲಕ್ಕಿ ಪುಡಿ, ಒಣಶುಂಠಿ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರ ಮಾವಿನ ಹಣ್ಣಿನ ಸೀಕರಣೆ ದೋಸೆಯೊಂದಿಗೆ ಸವಿಯಲು ಬಲು ಚೆನ್ನ. ಓಕೆ ಮ್ಯಾಮ್, ಈಗ ಅಡಿಗೆ ರೆಡಿಯಾಗಿದೆ. ನಾವೆಂತ ಮಾಡಬೇಕು? ಟೇಸ್ಟ್ ನೋಡಲೇಬೇಕಲ್ಲ. ಯಾವ್ದು ತೊಗೊಂಡು ಫಸ್ಟಿಗೆ? ಸ್ವೀಟ್ ನೋಡು ಅಂತ ಹೇಳೋದಾ ಫಸ್ಟಿಗೆ? ಆಮೇಲೆ ಖಾರ ನೋಡೋಣ. ಓಕೆ, ಸ್ವೀಟ್ ದೋಸೆ ರೆಡಿ ತಂದಿದ್ದೀರಿ ನೀವು. ದೋಸೆಯಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಓಕೆ, ಆ್ಯಕ್ಚುಲಿ ಉದ್ದಿನ ದೋಸೆ ಅಲ್ಲ ಇದು? ಹೌದೌದು. ನೀರು ದೋಸೆ ಎಲ್ಲ ಕೂಡ ತಿನ್ಬೋದಲ್ಲ? ನೀರು ದೋಸೆ, ಪೂರಿ ಎಲ್ಲದರಲ್ಲೂ. ಓಕೆ, ಈಗ ಕಾಂತಿಸಿ. ಸಾಕಾಗಿದೆ. ಒಂಥರ ಜೇನು ಥರ ಬಂತಂದಲ್ಲ ಟೇಸ್ಟ್. ಆ ಥರ ಹಾಗೆ ಜೇನಿಗೆಲ್ಲ ದೋಸೆ ತಿಂತಾರಲ್ಲ, ಸೇಮ್ ಅದೇ ಥರ ಟೇಸ್ಟ್ ಆಗ್ತದೆ. ಅದು ನೀವು ಬೆಲ್ಲ ಮತ್ತು ಇದೆಲ್ಲ ಮಿಕ್ಸ್ ಮಾಡಿದ್ರೆ ಗೊತ್ತೇ ಆಗಲ್ಲ. ಅಂದರೆ ಟೇಸ್ಟ್ ಒಂದೇ ಟೇಸ್ಟ್ ಬಂದಿದೆ. ಸಾಕಾಗುಂಟು. ಅದು ಸಾಧಾರಣ ಎಲ್ಲ ಖಾಲಿ ಮಾಡ್ಬೋದಲ್ಲ, ಹೀಗೆ ಕೂಡ ತಿನ್ಬೋದು ಸ್ವೀಟಾಗಿ. ಮಕ್ಕಳಿಗೆಲ್ಲ ಸಾಕಾಗಿರುತ್ತೆ. ಓಕೆ, ಅದು ಚೆನ್ನಾಗಿ ಬಂದಿದೆ. ಹಾಗಾದರೆ ಇನ್ನೊಂದು
ಎಲೆ ಇದ್ದಲ್ಲ. ಹೌದೌದು. ಓಕೆ ತಗೊಳ್ಳಿ. ಇದೊಂಥರ ಉಬ್ಬಿ ಬಂದಿದೆಲ್ಲ ಚೆನ್ನಾಗಿ. ಓಕೆ ಒಳಗಡೆ ಎಲೆ ಇದೆ, ಮೇಲ್ಗಡೆ ಕಡಲೆ ಹಿಟ್ಟಿದ್ದು ಎಲ್ಲ ಇದೆಲ್ಲ. ಎಲೆಯ ಫ್ಲೇವರ್ ಹಾಗೆ ಹೊಡಿದುಂಟು. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಲ್ಲ. ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿ ಬಂದಿದೆ ಮೇಡಮ್. ಇದು ಕೂಡ ಚೆನ್ನಾಗಿದೆ, ಅದು ಕೂಡ ಎರಡು ಕೂಡ ಟೇಸ್ಟ್ ಚೆನ್ನಾಗಿ ಬಂದಿದೆ. ಇದಂತೂ ಟೀ ಜೊತೆ ಎಲ್ಲ ತಿನ್ಬೋದಲ್ಲ. ಟೀ ಕಾಫಿ ಈ ಥರದ್ದು ಇದ್ದರೆ ಈವ್ನಿಂಗ್ ಟೈಮಲ್ಲಿ ತಿನ್ಬೋದು. ಅದಂತೂ ಬೆಳಿಗ್ಗೆ ಮಾಡ್ಬೋದಲ್ಲ. ಮಾವಿನ ಹಣ್ಣು ಬೆಳಿಗ್ಗೆ 6 ಗಂಟೆಗೆ ಎದ್ದು ಮಾವಿನ ಮರದ ಅಡಿಗೆ ಹೋಗಿ ಮಾವಿನ ಹಣ್ಣೆಲ್ಲ ತಂದು ರಾಪ ಮಾಡ್ಬೋದಲ್ಲ. ಓಕೆ ಎರಡು ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಮ್ಯಾಮ್ ಎರಡು ಡಿಶ್ ಮಾಡಿ? ಖುಷಿ ಆಯ್ತಲ್ಲ. ನಮಗೆ ಕೂಡ ಖುಷಿ ಆಯ್ತು ಮ್ಯಾಮ್. ಎರಡು ಡಿಶ್ ಕೂಡ ಟೇಸ್ಟಿಯಾಗಿ ಬಂದಿದೆ. ಒಂದು ಡಿಫ್ರೆಂಟ್ ರಸಾಯನ ಒಂಥರ ಮಾವಿನ ಹಣ್ಣಿದ್ದು ಎರಡು ಕೂಡ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಎರಡು ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ರೇಣುಕ ಅವರು ಒಂದು ದೊಡ್ಡ ಪತ್ರೆ ಎಲೆಯ ಪುಡಿ ಹಾಗೆಯೇ ಮಾವಿನ ಹಣ್ಣಿನ ರಸಾಯನ ಎರಡು ಕೂಡ ಸಾಕಾಗಿ ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.